lancer pengen deh. Kok deh? Yang gaadi bukan? Gaadi itu. Mau naik ya? Naik ya. ಬಾಕಿ ಬ್ಲಾಕ್ ಕಂಪ್ಲೀಟ್ ಹೊರಗೆ ಬರ್ಲಿಕ್ಕೆ ಇಲ್ಲ ಈಗ ಬಂದು ಹೋಗದೆ ಈಗ ಕಸೂರಲ್ಲಿ ನನ್ನ ಕೋಟೆಕಾರು ಇದು ನಾವು ಮೊನ್ನೆ ಎಷ್ಟು ಮಾಡಿದ್ವಿ ಮೊನ್ನೆ ಅಲ್ಲಿ ಎಲ್ಲ ಹಾಕಿದ್ದು ಆ ಮನೆಯವ್ರನ್ನೆಲ್ಲ ESI ಇದ್ದಾರೆ, ರೆವಿನ್ಯೂ ಇದ್ದಾರೆ, ನಮ್ಮ ಕೋಟೆಕಾರ PO ಇದ್ದಾರೆ. ಅದೇ ಮಾತಾಡ್ತೀನಿ. ಇಲ್ಲಿಂದ 100 ಮೀಟರ್ಸ್ ಆಗ್ತದೆ, ಇಲ್ಲಿಂದ 100 ಮೀಟರ್ ಸ್ಪೀಕರ್ ಆಗ್ತದೆ ಅಲ್ಲ ನಾನು ಎಷ್ಟು ಬರ್ತದೆ ನೋಡುವ ನಾನು ಮಾಡಿ ಈಗ ಹಾಗೇನೆ ಈಗ ನಾವು ಈ ಗಡುವಿನಲ್ಲಿ ತಗೊಳ್ಬೇಕು ಯಾವುದು ಈ ಪಾಯಿಂಟ್ ಮಾರ್ಕ್ ಎಂತ ಈ ರೋಡ್ ಎಕ್ಸೆಸ್ ರೋಡು ಅದಕ್ಕೆ. ಸೊ ಆ ಮನೆಯಿಂದ 100 ಮೀಟ್ರ್ ಆ ಕಡೆ ಈ ರೋಡ್ ಎಡ್ಜ್ ಇಟ್ಕೊಂಡು ಒಂದು 100 ಮೀಟ್ರ್ ಆ ಕಡೆ ಇತ್ತು, 100 ಮೀಟ್ರು ಈ ಕಡೆ, 100 ಮೀಟ್ರ್ ಆ ಕಡೆ ಅದು ಡ್ರೈನೇಜ್ ಸರ್ ಅಲ್ಲಿ ಅದೇ ಅಲ್ಲಿಂದ ನೋಡ್ಬೋದು ಎಲ್ಲಿ ತನಕ ನೋಡ್ತೀನಿ ಅಲ್ವಾ. ಈಗ ಇಲ್ಲಿಂದ ಈ ಮನೆಯಿಂದ 100 ಮೀಟ್ರ್ ಎಲ್ಲಿ ತನಕ ಬರ್ತದೆ ಮೆಜರ್ಮೆಂಟ್ ಮಾಡಿದ್ದೀರಾ? ನಾವು ತುಳಸಿ ಮಾಡಿ ಮಜೀದ್ ನಿನಗೊಂದು ಟೇಪ್ ಹಿಡಿದು ಮೆಜರ್ಮೆಂಟ್ ಮಾಡಿ ಏನು ಲಾಸ್? ಒಂದು ಮೆಜರ್ಮೆಂಟ್ ಮಾಡಿ ಕರೆಕ್ಟ್ ಎಕ್ಸಾಕ್ಟಾಗಿ ಇದರಲ್ಲಿ ಆಯಿತಾ. 100 ಮೀಟ್ರ್ ಅಂದರೆ ನನಗೆ ಹೌದಾ 30 ಮೀಟ್ರ್ ಹೌದಾ 3 ಸೊ ನೀವು ಮಾಡುವಾಗ ಎಕ್ಸಾಕ್ಟ್ ಒಂದು ಇಲ್ಲಿ ಒಂದು ಅಂದಾಜಿಗೆ ಮಾಡಿಬಿಡಿ, ಬೇಡ ಟೇಪ್ ಹಿಡ್ಕೊಂಡು ಈ ಸೆಂಟ್ರ್ ಪಾಯಿಂಟ್ 100 ಮೀಟರ್, ಈಗ 100 ಮೀಟರ್ಸ್ ಬ್ಯಾಕಿಂದ ಅದು ರೋಡ್ಗೆ ಬ್ಯಾರಿಕೇಡಿಂಗ್ ಮಾಡಿಸ್ಬಿಟ್ಟು ಹೌದೌದು ಈ ರೋಡ್ ಸುತ್ತ ಓಕೆ ಇದು ಊರು ತಗೊಂಡು ಹಿಂದಿತ್ತೆ ಮಲ್ಪುನಿ ನಿಕ್ಲೆ ಓಡೋದು ಹಿಂದಿತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಂಕ್ಲೆ ಓಡೋದು ಅನ್ನ ಮಲ್ಪ ಆಯ್ನದು ಕಮ್ಮಿ ಇಡುವಂಥ ಜನಕ್ಕೆ ಜಾಸ್ತಿ ತೊಂದರೆ ಆಗಲಿಕ್ಕೆ ಅದನ್ನ ಮಲ್ಪುಗ ಮತ್ತು ಉದ್ದೇಶದಾದ ಬಂದಾಗ ಇನ್ನು ನಿಕ್ಲೆ ಓಡೋದು ಊರ್ದಾಕ್ಲಿಕ್ಕೆ ನಾನು ಆ್ಯಕ್ಚುಲಿ ಎಂಗ್ಲೆ ಗೊತ್ತಿದ್ದನ್ನೇ ಒಂದೊಂದು ಬರ್ಬೋದು ನನ್ನ ಎಲ್ಲ ಪೂರ ಕ್ಲೀನ್ ಜಾಗ ಬರಲಿ. ಸೊ ಈ ವ್ಯಾಪ್ತಿ ಭಾರಿ ಕೇರ್ಫುಲ್ ಬೋರ್ಡ್ ನಿಮಗೆ ಬಂಟ್ವಾಳ ಗೊತ್ತಾವು ಒಂದು ಇಲಾಡೆ ಇರ್ತೀನಿ ಐತೆ 4 ಇಲಾಡೆ ಬೋದು ಐತೆ ಸ್ವಲ್ಪ ಪೂರ ಜಾಗ್ರತೆ ಬೋದು ಪ್ರಾಯದಾಗಲು ಬುಕ್ಕಲು ಒಂಚೂರು ಜಾಗ್ರತೆ ಬೋದು ಜೋಕುಲು ಒಂಚೂರು ಜಾಗ್ರತೆ ಅಂದಿಟ್ಟು. ಸೊ ಇದು ನಿಕ್ಲದ ಸಮಸ್ಯೆ ಬಂದ ನೆತ್ತ ಉಲ್ಲ ಹಿಡಿದು ತಿಂಗಳು ಬ್ಲಾಕ್ ಮಾಡ್ಕೊಂಡಾಗ 14 ದಿನ ನಿಕ್ಲೆ ಗಾಡಿ ಸಾಮಾನು ನಿತ್ತ ಬರೋ ವಿಚಾರ ಇತ್ತು ಮತ್ತೆ ಆಯಿತು ನಿಕ್ಲದಾದ ಮಲ್ಪಡು ಬಂದ ಈ ವ್ಯಾಪ್ತಿದ ಈ 4 ವಾಲಂಟಿಯರ್ ಎಂಕ್ಲೆ ಬರೋದು 4 ವಾಲಂಟಿಯರ್ 5 ವಾಲಂಟಿಯರ್ ಅದೇನು ಇಂಕುಲು ಒಂದು 100 ಜಿಲ್ಲಾಗ 2 ವಾಲಂಟಿಯರ್ಗೆ ಮಾಡ್ಬೋದು, 5 ಇಲ್ಲಾಗ 2 ವಾಲಂಟಿಯರ್ 5 ಇಲ್ಲ 5 ಇಲ್ಲ 1 ವಾಲಂಟಿಯರ್ ಹೌದಾದ ಬಂದಾಗ ಎಂಗಳು 5 ಇಲ್ಲ ಬಾಕಿ ಅದು ಇಂಕ ದಾದನ್ ಸಾಮಾನು ಬೋಡು ಉರಿಯೋರಿಗೆ ಪೂರ ಮಾರ್ಗಡಿ 5 ನಿಕ್ಕಿ ಒಂಜಿ ಇದು ಹಿರೇಕ ನಿಕ್ಲಿಗೆ 50 ಏರ್ 3-4 ಬೇಕು ವಾಟ್ಸಪ್ ಮಾಡ್ಕೊ ಅದೇ ಸಾಮಾನು ಆಯ್ಕೆ ಒಂಜಿ ಗ್ರೂಪ್ ಮಾಡ್ಕೊ ವಾಟ್ಸಪ್ ಆಯ್ಕೆ ಮಾಡ್ಕೊ ಆಯ್ತಾದ ಆಯ್ಕೆ ನಿಕ್ಲಿ ಫ್ರೀ ಆಯ್ಕೆ ನಿಕ್ಲಿ ಸಾಮಾನು ನಿಕ್ಲಾದ ಒಂಜಿ ಪೇ ದಾದ ಬೊಡೈನಿ ತರಕಾರಿ ಸೆಕೆಂಡ್ ಆದ ಬೊಡೈನಿ ಪೇರು ನಂಜುಬದ ಬೊಡೈನಿ ಸಾರಿ ಸಾಮಾನು ನಿನ್ನೆ ಕೈ ಕಾಲದ ಒಂಜಿ 4 ನಂಗೆ ವ್ಯವಸ್ಥೆ ಮಾಡ್ತೀವಿ ಅಕ್ಕಲು ಬತ್ತು ಮುಟ್ಟವೆ ಈ ಏರ್ ಹೆಂಗೈತೆ 50 ಜನ ಒಂಜಿ ಅಪಾಯಿಂಟ್ ಮಾಡ್ತದೆ 50 ಅಕ್ಕಲೆಲ್ಲ ಮುಟ್ಟದ ಕಾಸು ಹಾಕಲು ಇಂಚ ಕೊರ್ಪೇರು ಸ್ವಲ್ಪ ನೀವು ಬೋಡೆ ಏನಾದ್ರು ಅರಿ ಸಾಮಾನ್ದಲ್ಲ ಅತಂದಾದ ಅಗತ್ಯದ ವಸ್ತುಗಳ ಸಮಸ್ಯೆ ಬರ್ತದೆ. ಅರ್ಜೆಂಟ್ ಮೆಡಿಸಿನ್ ಬೋಡ ಆಗ ಪಂಡ ನಮ್ಮ ಪಿದರ್ ಜನರಿಗೆ ತಪ್ಪು ಬರ್ತದೆ ವ್ಯವಸ್ಥೆ ಮಾಡ್ಬೋದು. ಸೊ ಅದೇ ತೂಕ ಇದು ಒಟ್ಟಾರೆ ಅದು ಇದಕ್ಕೆ ತಾಳು ಗಡಿಬಿದ ಮಾಡ್ಬೋದು 14 ದಿನ ವಿಚಾರ ಇಟ್ಕೊಂಡು 14 ಬುಕ್ ಅಂಚೆ ಬರ್ತದೆ 21
ಜಾಸ್ತಿ ಇದು ಅಂದ ಅಂದಿರ್ತ ಇನ್ನು ಒಂದಿಲ್ಲ ಅಂತ ಮಲ್ಕೊಂಡು ಊರ್ದಾಕ್ಲೆ ಬೋಡೋದು ಅನ್ಕೊಂಡು ಬಾ ಪೊಲೀಸ್ ಹಾಕ್ಲಿಕ್ಕೆ ಎಂಕ್ಲಿಗ್ಲತ್ತ ನಮ್ಮ ಆರೋಗ್ಯ ಇಲಾಖೆಗಳ ಅದು ಮೂಲ ಸೇಫ್ ಅದು ಇಪ್ಪಡು ಇಪ್ಪಡು ಸಾಕಾರ ಕೊಡು ಈ ಸಾಕ ಟೈಮ್ ನಿಕ್ಲಿ ತೊಂದರೆ ಮರ್ದಕ್ಕೆ ತೊಂದರೆ ಬಲ್ಲಿ ಅಥವಾ ಅದಿ ಸಾಮಾನು ತೊಂದರೆ ಅವು ವ್ಯವಸ್ಥೆ ಒಂದು ಮಲ್ಪುಗ ಯಾವ ಒಂದು 5 ಇಲ್ಲಿಗೆ ಅಥವಾ 25 ಇಲ್ಲಿಗೆ ಒಂದು ವಾಲಂಟಿಯರ್ ಲೆಕ್ಕ ಮಾಡ್ಕೊಳ್ಳಿ ವಾಲಂಟಿಯರ್ ಮಾಡ್ಕೊಳ್ಳಿ ನಾನೆಲ್ಲ ಪಂಚಾಯತ್ ಮೀಟಿಂಗ್ ಲೆಕ್ಕ ಗಿಟ್ಟಂದ್ರೆ ಸಾಕಾರ ಹೊರಡು ಒಂದು ವ್ಯವಸ್ಥೆ ಬಾಗಿಲಿನ ಈ ಒಂದು ಪ್ರದೇಶದಲ್ಲಿ ಇವತ್ತು ಒಂದು ಮನೆಯವರಿಗೆ ಇವತ್ತು ಪಾಸಿಟಿವ್ ಎಂಬ ಇವತ್ತು ವರದಿ ಇವತ್ತು ಬಂದಿದೆ. ಪ್ರಥಮ ವರದಿ ಬಂದಿದೆ, ಅಂತಿಮ ವರದಿ ಇವತ್ತು ಬರಬೇಕು. ಆದರೆ ಪೊಲೀಸ್ ಇಲಾಖೆ, ನಗರಸಭೆಯವರು, ಆರೋಗ್ಯ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಮುಂಜಾಗ್ರತೆ ಕ್ರಮಿಸಿಕೊಂಡು ಈಗಾಗಲೇ ಸೂಕ್ತವಾದ, ಯಾಕೆ ಇನ್ನು 14+22 ದಿವಸ ಒಂದು ಸೂಕ್ತ ವ್ಯವಸ್ಥೆ ಮಾಡುವ ಉದ್ದೇಶದಿಂದ ಈಗಾಗಲೇ ತಮ್ಮ ಕಾರ್ಯರತರಾಗಿದ್ದಾರೆ. ಊರವರೆಲ್ಲರೂ ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ನಿಯಮಾನುಸಾರ ಏನೆಲ್ಲ ಕೆಲಸ ಮಾಡಬೇಕಾ ಅದನ್ನು ಇವತ್ತು ನಿಯಮಾನುಸಾರ ಕೆಲಸ ಆಗ್ತದೆ. ಆ ಸಂದರ್ಭದಲ್ಲಿ ಇವತ್ತು ಅಲ್ಲಿ ಒಳಗಿದ್ದವರಿಗೆ ಯಾವುದೇ ಊಟೋಪಚಾರಕ್ಕೆ ಮತ್ತು ಇನ್ನೂ ವಸ್ತುಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಅತಿ ಶೀಘ್ರದಲ್ಲಿ ನಗರಸಭೆ ಸೋಮೇಶ್ವರ ನಗರ ಪಂಚಾಯತ್ ಒಂದು ಮೀಟಿಂಗ್ ಇಟ್ಟುಕೊಂಡು ಕಾರ್ಯ ಹಮ್ಮಿಕೊಂಡು ಯಾರಿಗೆ ತೊಂದರೆ ಆಗದ ರೀತಿಯಲ್ಲಿ ಆ ಕೆಲಸ ನಾವು ಮಾಡ್ತೇವೆ. ಅದ್ರ ಜೊತೆಯಲ್ಲಿ ಇಲ್ಲಿಂದ ಆರೋಗ್ಯ ಟೆಸ್ಟನ್ನು ಕೂಡ ಮುಂದಿನ ನಾವು ಇದನ್ನು ಮಾಡಿಸ್ತೇವೆ. ನಮ್ಮೆಲ್ಲರ ಮೊದಲ ಆದ್ಯತೆ ಅಂತ ಹೇಳಿದರೆ ಯಾರು ಇವತ್ತು ಪಾಸಿಟಿವ್ ಬಂದಿದ್ದಾರೆ ಅವರು ಗುಣಮುಖರಾಗಿ ಆದಷ್ಟು ನೆಗೆಟಿವ್ ಆಗಿ ಅವರು ಬರಬೇಕು ಅಂತೇಳಿ ನಮ್ಮೆಲ್ಲರ ಊರವರ ನಮ್ಮೆಲ್ಲರ ಕೂಡ ಇವತ್ತು ಪ್ರಾರ್ಥನೆ. ಮತ್ತು ಆ ಮನೆಯವರಿಗೆ ನಾವು ಆ ಮನೆಯವರನ್ನು ಯಾರು ಕೂಡ ಇವತ್ತು ಒಂದು ಸ್ಟಿಕ್ ಬಗ್ಗೆ ಅನ್ಪೇದು ದೂರದಿಂದ ನೋಡುವಂಥ ವಿಚಾರ ಅದನ್ನೊಂದು ಹೆದರಿಕೆಯಿಂದ ನೋಡುವಂಥ ವಾತಾವರಣ ಆಗಬಾರ್ದು. ಅವರನ್ನು ಯಾಕೆ ಅವ್ರು ಫಸ್ಟೇ ಟೆನ್ಷನ್, ಅವರೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಕ್ಕೊಂಡು ಪರಸ್ಪರ ಒಂದೇ ಕುಟುಂಬದ ರೀತಿಗೆ ಇಟ್ಕೊಂಡು ಅವ್ರದ್ದು ಕೂಡ ಚೆನ್ನಾಗಿದ್ದುಕೊಂಡು ಮುಂಜಾಗ್ರತೆ ವಹಿಸಿಕೊಂಡು ರೀತಿಯಿಂದ ಒಂದು ವಾತಾವರಣ ನಿರ್ಮಾಣ ಊರವರ ವಾತಾವರಣ ನಿರ್ಮಾಣ ಮಾಡಬೇಕು. ಮತ್ತು ಇಲ್ಲಿ ವಸ್ತುಗಳನ್ನು ಆಚೆ ಈಚೆ ಸಪ್ಲೈ ಮಾಡಲಿಕ್ಕೆ ಬೇಕಾಗಿ ಆ ಪ್ರದೇಶಕ್ಕೆ 25 ಮನೆಗಳಿಗೆ ಒಂದು ಕಾರ್ಯಕರ್ತರಾಗಿ ಇವತ್ತು ನೇಮಕ ಮಾಡಿ ಅವರಿಗೆ ಜವಾಬ್ದಾರಿ ಕೊಟ್ಟು ಅವರ ಮುಖಾಂತರ ಅಲ್ಲಿಯ ಸಮಸ್ಯೆ ನಾವಿವತ್ತು ಬಗೆಹರಿಸ್ತೀವಿ. ಇವರಿಗೆ 4-5 ಮನೆ ನೀರಿಲ್ಲ, ಆ ಕಾರಣ ನೀರು ತರೋದು ನಾವು ಲಾಕ್ಡೌನ್ ಅದು ಈ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವೇನು ಮಾಡಬೇಕು ಅಂತ ಒಂದು ಟ್ಯಾಂಕರ್ ಕೊಡಬೇಕು, ಅದು ಅಲ್ಲಿಂದೊಂದು ಪೈಪ್ ಒಂದು ಅದು ಟ್ಯಾಂಕರ್ ಸಪ್ಲೈ ಬೇರೆ ಟ್ಯಾಂಕರ್ ಸಪ್ಲೈ ಆಗುತ್ತಾ ಟ್ಯಾಂಕರನ್ನು ತಂದಿದೆ. ಅದು ನಾಡಿದ್ದು ಮಾಡಿ ನಾಳೆ ನಗರಸಭೆ ಮೀಟಿಂಗ್ ಮಾಡಿ ಉಳ್ಳಾಲ ಖಾಲಿ ಮಾಡಿದೆಯಲ್ಲ ಖಾಲಿ